ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್. ಹಾಯ್ ಹಲೋ ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿಯ ವೀಕ್ಷಕರಿಗೆ ನಿಮ್ಮವಳೇ ಆದ ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ದ ಬಿಗ್ಗೆಸ್ಟ್ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮ ಪ್ರಾರಂಭ ಆದ ತಕ್ಷಣ 1,500 ಕಂಟೆಸ್ಟೆಂಟ್ಸ್, ಅಲ್ಲಿಂದ 500, 500ರಿಂದ 300, 300ರಿಂದ 150, 150, 50, 30 ಆಗಿ ಈ ದಿನ ಈ ಹೊಸ ಸಂಚಿಕೆ, ಈ ಹೊಸ ರೌಂಡ್ ಪ್ರಾರಂಭ ಮಾಡುವಾಗ ಇರುವಂತ ನಮ್ಮ ಗಾನ ಕೋಗಿಲೆಗಳು ಕೇವಲ 24. ದ ಟಾಪ್ 24 ಕಂಟೆಸ್ಟೆಂಟ್ಸ್ ಜೊತೆಗೆ ನಮ್ಮ ಈ ದಿನದ ಹೊಸ ಸಂಚಿಕೆ, ಹೊಸ ರೌಂಡ್ ಅನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ, ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಅಂಡ್ ಮಲೈಕಾ ದ ಸಾರಿ ಶಾಪ್. ವೆಲ್ಕಮಿಂಗ್ ಯು ಆಲ್ ಒನ್ಸ್ ಅಗೇನ್. ನಮ್ಮ ಕಂಟೆಸ್ಟೆಂಟ್ಸ್ ಅನ್ನ ಜಡ್ಜ್ ಮಾಡಬೇಕಾದ್ರೆ ಈ ಸುತ್ತಿನ ಕೊನೆಗೆ ಟಾಪ್ 18 ಕಂಟೆಸ್ಟೆಂಟ್ಸ್ ಗಳನ್ನ ಸಿಲೆಕ್ಟ್ ಮಾಡಬೇಕಾದ್ರೆ ತಪ್ಪನ್ನ ಒತ್ತಿ ತಪ್ಪಾಗಿದೆ ಅಂತ ಹೇಳುವವರು, ಕರೆಕ್ಟ್ ಆಗಿ ಸಿಂಗಿಂಗ್ ಆಗಿದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡುವವರು, ನೆಕ್ಸ್ಟ್ ಸುತ್ತಿಗೆ ಸಿಲೆಕ್ಷನ್ ಮಾಡುವವರು ಯಾರು? ನಮ್ಮ ಜಡ್ಜಸ್, ದ ಟಾಪ್ 3 ಜಡ್ಜಸ್ ಆಫ್ ಆರ್ ಪ್ಯಾನೆಲ್ ಇಲ್ಲಿದ್ದಾರೆ. ಹಂಸಲೇಖ ಅವರ ಜೊತೆ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಮ್ಯೂಸಿಕ್ ಅರೇಂಜರ್ ಆಗಿ, ಈಸ್ ಅ ಜೆಮ್ ಇನ್ ಬ್ಯಾಂಗ್ಳೂರ್, ನಮ್ ಎಲ್ರಿಗೂ ಗೊತ್ತಿದ್ದ ಕಿಟ್ಟು ಸರ್. ಕ್ಯಾಚ್ ಇಟ್ ಇನ್ ಡೈಸ್, ವಿ ವೆಲ್ಕಮ್ ಯು ಸರ್. ಮಂಗಳೂರಿನಲ್ಲಿ ಆರ್ಕೆಸ್ಟ್ರಾ ಇರ್ಲಿ, ಶೋ ಇರ್ಲಿ, ಕಾನ್ಸರ್ಟ್ಸ್ ಇರ್ಲಿ, ಇವ್ರಿಲ್ದೆ ಪ್ರೋಗ್ರಾಮ್ ನಡೆಯೋ ಹಾಗೆ ಇಲ್ಲ. ನಮ್ಮ ರಾಜ್ ಗೋಪಾಲ್ ಸರ್. ರಾಜ್ ಮೂರ್ತಿ ಚಿಕ್ಕದಾದ್ರೂ ಪ್ಯಾಕೆಟ್ ಜಬರ್ದಸ್ತ್ ಆಗಿದೆ. ನಮ್ ಮಧ್ಯದಲ್ಲಿ ಕೂತ್ಕೊಂಡು ಏನೆಲ್ಲ ಕಿತಾಪತಿ ಮಾಡುವಂತ ಅಲಕ ಸುಬ್ರಹ್ಮಣ್ಯ, ವಿ ವೆಲ್ಕಮ್ ಯು. ಅದರ ಜೊತೆಗೆ ಈ ಕಾರ್ಯಕ್ರಮದ ಸಂಯೋಜಕರು ಹೌದು, ಕಲಾ ಪೋಷಕರು ಹೌದು, ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಾದಂತ ಶ್ರೀ ವಿಜಯನಾಥ ವಿಠಲ್ ಶೆಟ್ಟಿ, ಜಡ್ಜಿಂಗ್ ದಿ ಎಕ್ಸ್ ಫ್ಯಾಕ್ಟರ್. ವಿ ವೆಲ್ಕಮ್ ಯು ಸರ್. ನಮ್ಮೆಲ್ರಿಗೂ ಗುರುನೂ ಹೌದು, ದೊಡ್ಡಣ್ಣನೂ ಹೌದು. ಗುರು ಅಣ್ಣ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಹೆಸರು ಮಾತ್ರ ಅಲ್ಲದೆ ಸಂಗೀತ ಮಾಂತ್ರಿಕ ಅಂತ ಹೆಸರನ್ನ ಪಡೆದಿರುವಂತ ದಿ ಮ್ಯೂಸಿಕ್ ಲೆಜೆಂಡ್ ಗುರು ಕಿರಣ್. ಗುರು ಅಣ್ಣ, ವೆಲ್ಕಮ್ ಯು. ಓಕೆ ವೀಕ್ಷಕರೇ, ನಮ್ ಜಡ್ಜಸ್ ರೆಡಿ ಆಗಿದ್ದಾರೆ. ಟಾಪ್ 24 ಕಂಟೆಸ್ಟೆಂಟ್ಸ್ ಫಿಂಗರ್ಸ್ ಕ್ರಾಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಇವತ್ತಿನ 4 ಕಂಟೆಸ್ಟೆಂಟ್ಸ್ ಯಾರು ಅಂತ ನೀವು ಯೋಚಿಸ್ತಾ ಇದ್ರೆ ನಾವು ನಿಮಗೆ ಹೇಳ್ತೀವಿ. ಫಸ್ಟ್ ಕಂಟೆಸ್ಟೆಂಟ್, ಇವ್ರ ಹೆಸರು ಹೇಳಿದ್ರೆ ಗುಡುಗು ಬಂದಂತಿರುತ್ತೆ, ಹಾಡು ಹಾಡಿದ್ರೆ ಮಿಂಚ್ ಹೊಡೆದಂತಿರುತ್ತೆ. ಸೊ ಪ್ಲೀಸ್ ವೆಲ್ಕಮ್ ದ ಫಸ್ಟ್ ಕಂಟೆಸ್ಟೆಂಟ್ ಆಫ್ ಟುಡೇಸ್ ಎಪಿಸೋಡ್, ನಿಶಾನ್ ರೈ. ಮಧುರ ಪಿಸುಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಗೆ ಇರಲಾರದೆ, ಬರುವಲ್ಲಿಯೂ ಬರಲಾರದೆ, ಸೋತೆ ನಾನು ನಿನ್ನ ಪ್ರೀತಿಗೆ. ಚೂರಾದೆ ಒಂದೇ ಭೇಟಿಗೆ, ಮಧುರ ಪಿಸುಮಾತಿಗೆ, ಅದರ ತುಸು ಪ್ರೀತಿಗೆ.
ಬಂದೆನು ಭಿನ್ನವಾದ ನಿಮ್ಮ ಧಾಟಿಗೆ ಓ, ಸೋತೆ ನಾನು ನಿಮ್ಮ ಪ್ರೀತಿಗೆ ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೇ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿಮ್ಮ ಪ್ರೀತಿಗೆ ಓ ಚೂರಾದೆ ಒಂದೇ ಭೇಟಿಗೆ ನಿಶಾನ್ ರೈ ಮಧುರ ಪಿಸು ಮಾತಿಗೆ ಯಾರ ಹತ್ರ ಆದ್ರೂ ಪಿಸು ಮಾತು ಹೇಳಿದ್ದಿದ್ಯಾ? ಇಲ್ಲ, ಇವಾಗ ಅಲಕ್ಕ ಮೇಡಮ್ಗೆ ಹೇಳ್ಬೇಕಂದಿದ್ದೀನಿ. ಓಹೋ, ಸಾಂಗಲ್ಲಿ ಇಶಾರ ಕೊಡ್ತಾ ಇದ್ರಿ. ಸೊ ಪಿಸು ಪಿಸುವಾಗಿ ಏನು ಹೇಳಲಿಕ್ಕಿದೆ? ಏನೂ ಇಲ್ಲ, ಸ್ವಲ್ಪ ಪಾಯಿಂಟ್ ಜಾಸ್ತಿ ಕೊಡಿ. ಓಕೆ, ಪಾಯಿಂಟ್ಸ್ ಜಾಸ್ತಿ ಕೊಡಿ ಅಂತ ಅದು ಆನ್ ಕ್ಯಾಮ್ರಾ ಕೇಳ್ಕೊಳ್ತಾ ಇದ್ದೀರಾ? ಓಕೆ, ನಿಮಗೂ ಹೇಳೋಣ ಬಿಡಿ, ತೊಂದರೆ ಇಲ್ಲ. ಇಲ್ಲ ಇಲ್ಲ, ಪಾಯಿಂಟ್ಸ್ ಕೊಡೋರು ಅವರೇ. ನೋಡಿ, ನನ್ನ ಜೊತೆ ಮ್ಯಾಚಿಂಗ್ ಕೂಡ ಹಾಕೊಂಡಿದ್ದಾರೆ. ಯು ಆರ್ ಜೆಲಸ್. ಗುರುವಣ್ಣ ಹತ್ರ ಹೇಳ್ತೀನಿ ತಡೀರಿ. ಓಕೆ, ಎನಿವೇ ಲೆಟ್ಸ್ ಸ್ಟಾರ್ಟ್ ವಿತ್ ಅಲಕ ಮೇಡಮ್ ಇಟ್ ಸೆಲ್ಫ್. ಅಲಕ ಅವರೇ, ಹೇಗಾಯ್ತು ಸಿಂಗಿಂಗ್? ನಿಶಾನ್, ಆ್ಯಕ್ಚುಲಿ ಇದು ಫೀಮೇಲ್ ವರ್ಷನ್ ಸಾಂಗ್ ಎಸ್ ಅಲ್ವಾ? ಯಾಕೆ ಚೂಸ್ ಮಾಡಿದ್ರಿ ಈ ಸಾಂಗ್ನ? ಜಾನರ್ ಡಿಫ್ರೆಂಟ್ ಇದೆ. ಲಾಸ್ಟ್ 2 ರೌಂಡ್ಸ್ ಸ್ವಲ್ಪ ಸೂಫಿ ಸ್ಟೈಲಲ್ಲಿ ಹಾಡಿದೆ ಆ್ಯಂಡ್ ಈ ಸಾಂಗ್ ಕೇಳಕ್ಕೆ ಬಹಳ ಇಂಪಾಗಿದೆ. ಸೊ ಒಂದು ಚೇಂಜ್. ನೈಸ್, ಚೆನ್ನಾಗಿ ಹಾಡಿದ್ದೀರಾ. ವೆರಿ ಗುಡ್ ಓಪನಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಸಾಂಗ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಚರಣ ಕೊನೆಯಲ್ಲಿ ಒಂದು ಸಂಗತಿ ಹಾಡಿದ್ರಿ, ಅದು ಪೂರ್ತಿ ಕ್ಲಿಯರ್ ಆಗೋವರೆಗೂ ಬಿಟ್ಟಿಲ್ಲ ನೀವು ಅದನ್ನು. ಸ್ವಲ್ಪ ಕ್ಲಾರಿಟಿ ಸಂಗತಿ ವೈಸ್ ನೋಡ್ಕೊಂಬಿಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಏನೋ ಹೇಳೋದಿತ್ತಲ್ಲ, ಹೇಳಾಯ್ತಾ? ಕಮೆಂಟ್ಸ್ ಚೆನ್ನಾಗಿ ಕೊಟ್ಟಿದ್ದಾರಲ್ವ, ತೊಂದರೆ ಇಲ್ಲ. ಹಾಗೆ ಪರವಾಗಿಲ್ಲ, ಹೇಳೋದನ್ನ ಎಸ್ಕೇಪ್ ಮಾಡಿಬಿಡ. ಥ್ಯಾಂಕ್ ಯು ಮ್ಯಾಮ್. ಓಕೆ, ರಾಜ್ ಸರ್. ನಿಶಾನ್, ಆ್ಯಸ್ ಯೂಶ್ವಲ್ ತುಂಬ ಎನರ್ಜೆಟಿಕ್ ಆಗಿ ಹಾಡಿದ್ರಿ. ಯಾವಾಗಲೂ ದ ವೇ ಯು ಪರ್ಫಾರ್ಮ್ ಲೈಕ್ ದ್ಯಾಟ್ ಓನ್ಲಿ. ಬಾಡಿ ಲ್ಯಾಂಗ್ವೇಜ್ ಎವ್ರಿಥಿಂಗ್ ರೆಂಡಿಷನ್ ಎಲ್ಲ ಚೆನ್ನಾಗಿತ್ತು. ಬಟ್ ಓಪನಿಂಗ್ ಸ್ವಲ್ಪ ನನಗೆ ಡಲ್ ಅನಿಸ್ತು. ಓಪನಿಂಗ್ ಬಿಗಿನಿಂಗ್ ಮಾಡಬೇಕಾದ್ರೆ ಏನೋ ಸ್ವಲ್ಪ ಸೌಂಡ್ಸ್ ಲೈಕ್ ಏನೋ ಸ್ವಲ್ಪ ಡೌಟಲ್ಲಿ ಎಂಟ್ರಿ ಆದಂಗೆ. ಬಟ್ ಲೇಟ್ರ್ ಇಟ್ ವಾಸ್ ಫೈನ್. ಆಮೇಲೆ ಸೋತೆ ನಾನು ಆ ಲೈನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಆಯಿತು. ತೂರಾದೆ ಒಂದೇ ನೋಟಕ್ಕೆ ಅದೇನೋ ಬರುತ್ತೆ, ಅಲ್ಲಿಯೂ ಸ್ವಲ್ಪ ಕರೆಕ್ಟ್ ಶ್ರುತಿ ಸೇರ್ತಾ ಇರಲಿಲ್ಲ. ಆಮೇಲೆ ಚರಣ ಲೈನಲ್ಲಿಯೂ ಚರಣ ಎಂಡ್ ಆಗಬೇಕಾದ್ರೆ ಸೆಳೆತ ಬರುತ್ತಲ್ಲ, ಮನ ಮೋಹಕ ಸೆಳೆತ, ಅಲ್ಲಿಯೂ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಸ್ವಲ್ಪ ನೋಡ್ಕೊಳ್ಬೇಕು, ಬಿಕಾಸ್ ಕಾಂಪಿಟೇಷನ್ ಇಸ್ ಗೋಯಿಂಗ್ ಟು ಬಿ ವೆರಿ ಟಫ್. ಇದೆಲ್ಲ ಮಾಡ್ಕೊಳ್ಬೇಕು. ಓವರ್ ಆಲ್ ಇಟ್ ವಾಸ್ ಸೌಂಡ್ ಗುಡ್. ವೆರಿ ಗುಡ್ ಓಪನಿಂಗ್ ಫಾರ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಓಕೆ, ಸಿಂಗಿಂಗ್ ಅನ್ನ ಹೊರತುಪಡಿಸಿ ದೇರ್ ಇಸ್ ಸಮಥಿಂಗ್ ಎಲ್ಸ್ ದಟ್ ಹ್ಯಾಸ್ ಟು ಬಿ ಜಡ್ಜ್, ದಿ ಎಕ್ಸ್ ಫ್ಯಾಕ್ಟರ್. ಅದರ ಬಗ್ಗೆ ಕಮೆಂಟ್ಸ್ ಕೊಡ್ಲಿಕ್ಕೆ ವಿ ಹ್ಯಾವ್ ಮಿಸ್ಟರ್ ವಿಜಯನಾಥ್ ವಿಠಲ್ ಶೆಟ್ಟಿ. ವಿಜಯಣ್ಣ, ಪ್ಲೀಸ್. Thank you, Kushan Pannaka. Your presentation is very nice. You have put on efforts to look good also, which is very important when you perform in a stage. So, Master Kushan, you must take your presence also very seriously, just like your singing. Sure. I think your singing was very good, and I liked the last finishing one. When you finished very nicely. I cannot use technical terms to use them, but I think overall it was a very nice, well-performed act. Thank you, sir. Thank you. Thank you. Thank you so much, Vijayanna. Now, Mahaguru. Guruvanna, please. Nishan, very good opening for the episode. Thank you, sir. ಇದಾತಂದ್ರೆ ಒಂದು ಪಿಕ್ಚರ್ದ ಸಾಂಗ್ ಅದನ್ನ ಬಿರುಗಾಳಿ. ಬಿರುಗಾಳಿ. ಓಕೆ, ಒಂದು ಒರಿಜಿನಲ್ ಇಯರ್ ಬಂತೀನಿ. ಡಾಕ್ಟರ್ ಶಮಿತಾ ಮಲ್ನಾಡ್ ಬುಕ್ ಹಿಂದಿ ಬಾಲಿವುಡ್ ಫೇಮಸ್ ಸಿಂಗರ್ ಮೋಹಿತ್ ಚೌಹಾನ್ ಸರ್. ಓಕೆ, ಫೀಮೇಲ್ ಸಾಂಗ್ ಸೆಲೆಕ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು ಕೇರ್ನಾಗ ಒಂಜಿನ ಮೆಲೋಡಿ ಡಿಫ್ರೆಂಟ್ ಪ್ರೆಸೆನ್ಸ್ ಒಂಜಿ ಡಿಫ್ರೆಂಟ್ ಟೈಪ್ ಉಂಡು ಆ್ಯಂಡ್ ಪೂರ ಲಾಸ್ಟ್ 2 ರೌಂಡ್ ಸೂಫಿ ಸ್ಟೈಲ್ ಬಂದಿದ್ದೆ. ಸೊ ಒಂಜಿ ಚೇಂಜ್ ಮೆಲೋಡಿ ಅನ್ಕೊಂಡು ಒಂಜಿ ಈ ರೌಂಡ್ ಈ ಸಾಂಗ್ ಸೆಲೆಕ್ಟ್. ಓಕೆ, ಇಟ್ಸ್ ಅ ಗುಡ್ ಸಾಂಗ್. ಈ ಸರ್ತಿದ ರೂಲ್ಸ್ ಗೊತ್ತುಂಡ. In every episode, one contestant has to leave the competition.
ಕಾಂಪಿಟೇಷನ್ ಇತ್ತೆ ಇಟ್ಸ್ ಈ ಎಪಿಸೋಡ್ ಈ ರೌಂಡ್ ಡೆಫಿನೆಟ್ಲಿ ಲಕ್ ಕೌಂಟ್ ಆಪುಂಡು ರೀಸನ್ ಒನ್ ಸ್ಮಾಲ್ ಮಿಸ್ಟೇಕ್ ದೇ ಕ್ಯಾನ್ ಬಿ ಔಟ್ ಆಫ್ ದ ಕಾಂಪಿಟೇಷನ್ ಸೊ ಎವ್ರಿ ಎಪಿಸೋಡ್ ದೆಲ್ ಬಿ 50% ವಿಲ್ ಗೋ ಟು ದ ಡೇಂಜರ್ ಝೋನ್ ಐ ಥಿಂಕ್ ಇದು 4 ಜನ ಲೇರ್ 4 ಜನ ಟು 2 ಜನ ಡೇಂಜರ್ ಝೋನ್ಗೆ ಹೋಗ್ಪೇರು ಎಲ್ಲದ ರೌಂಡ್ 4 ಜನ ಟು 2 ಜನ ಬಿದೆ ಹೋಗ್ಪೇರು ಸೊ ಎವ್ರಿ ಎಪಿಸೋಡ್ ದೆಲ್ ಬಿ ಒನ್ ಎಲಿಮಿನೇಷನ್ ಓಕೆ ಒಂದು ಆ್ಯಕ್ಚುಲಿ ಪದ್ಯ ಎಡ್ಡ ಆತಂದು ಕಾಂಪಿಟೇಷನ್ ಕೊಡ್ತು ಇಟ್ಸ್ ಕಮ್ ಔಟ್ ನೈಸ್ ಥ್ಯಾಂಕ್ ಯು ಸರ್ ಮಚ್ ಮೋರ್ ಇನಫ್ ಫಾರ್ ದಿಸ್ ರೌಂಡ್ ಕಾಂಪಿಟೇಷನ್ ಇಸ್ ಗೆಟಿಂಗ್ ಟಫರ್ ನನ್ನ ಇಟ್ಸ್ ಗೆಟಿಂಗ್ ಟಫರ್ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ನಿಶಾನ್ ಲಾಸ್ಟ್ ಟೈಮ್ మీరు ರೌಂಡ್ಗೆ ಸಿಂಗ್ ಮಲ್ಪರ ಬರ್ನಾಗ ಎಕ್ಸಾಮ್ ಕಲ್ತ್ಕೊಂಡಿರ್ತಾರೆ 10th ಸ್ಟ್ಯಾಂಡರ್ಡ್. ಹೌ ವಾಸ್ ರಿಸಲ್ಟ್ಸ್? 90%. 90%. Congratulations. Thank you. And wishes from everybody here. All the very best. Thank you. ನಿಮ್ಮದೇ ಹೆಸರಿದೆ ಕನಸಿನ Kane Properties presents ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತಷ್ಟು ಗಾಯಕರು ನಮ್ಮನ್ನ ಮನೋರಂಜಿಸಲಿಕ್ಕಿದೆ. ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಬ್ರೇಕ್. ಪ್ರೇಮ ಧೀಮ್ ಇಂಥ ಮಹಾಪ್ರಾಣ ಅಥವಾ ಅರ್ಕ ಒತ್ತು ಅಂತ ಏನು ಹೇಳ್ತೀವಿ ರಕಾರ ಒತ್ತುಗಳಿರೋವಂಥದ್ದು ಬಂದಾಗ ಮೈಕ್ ಹ್ಯಾಂಡ್ಲಿಂಗ್ ಸ್ವಲ್ಪ ನೋಡ್ಕೊಡಿ. ಈ ಸಾಂಗಿಗೆ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಿಸ್ಸಿಂಗ್ ಅನಿಸ್ತಾ ಇತ್ತು. ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ಶಾಸ್ತಾವೂರ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ವಿ ಹ್ಯಾವ್ ಕೋ ಸ್ಪಾನ್ಸರ್ಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾ, ಡ್ರೀಮ್ ಕಿಚನ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ, ವಿಸ್ಮಯ ಇನ್ಫೋಟೈನ್ಮೆಂಟ್ ಪಾರ್ಕ್ ಕಣ್ಣೂರು ಹಾಗೂ ಕಾರ್ತಿಕ್ ರೂಫಿಂಗ್. ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್. ವಿದೌಟ್ ಮಚ್ ಡೂ ನಮ್ಮ ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ಕರೀತಾ ಇದ್ದೇವೆ. ನೋಡ್ಲಿಕ್ಕೆ ಸೈಜ್ 0 ಆದ್ರೂ ಕೂಡ ಇವರ ಪರ್ಫಾರ್ಮೆನ್ಸ್ ಪವರ್ ಪ್ಯಾಕ್ಡ್ ಜಬರ್ದಸ್ತ್. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ನಮ್ಮ ಸೂಪರ್ ಸಿಂಗರ್ ವೈಷ್ಣವಿ ಕಿನಿ. ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಮೊದಲ ಹೆಜ್ಜೆಗೆ ಏನು ಕಂಪನ ಏನೇ ರೋಮಾಂಚನ
ವಾವ್, ವೈಷ್ಣವಿ ತುಂಬಾ ಚೆನ್ನಾಗಿ ಹಾಡಿದ್ದೀರಾ. Thank you. ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಓಕೆ, ಹೌ ಡು ಯು ಫೀಲ್? ನೀವು ಪ್ರಾಕ್ಟೀಸ್ ಮಾಡಿದಷ್ಟು 100% ನೀವು ಕೊಟ್ಟಿದ್ದೀರಾ ಆರ್ ಲಿಟಲ್ 19-20 ಇತ್ತಾ? 19-20 19-20 ಏನಾ 15-20 ಇತ್ತಾ? ಯಾ ಮಿಸ್ಟೇಕ್ಸ್ ಅಲ್ಲಲ್ಲ, ನಿಮ್ ಪ್ರಕಾರ ಹೌ ವಾಸ್ ಇಟ್? ನಾಟ್ ಪರ್ಫೆಕ್ಟ್. ದೇರ್ ಹ್ಯಾವ್ ಬೀನ್ ಮಿಸ್ಟೇಕ್ಸ್. ಯಾ, nobody will be perfect, but mistakes were too much. I don't know. ಅದನ್ನ ಹೇಳಲಿಕ್ಕೆ ನೀವು ಯಾರೋ ನಾವು ಯಾರೋ ಹೇಳಲಿಕ್ಕೆ ಇರೋರು ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಕಂಪೋಸಿಷನ್ ಬೈ ಹರಿಕೃಷ್ಣ ಸರ್. ಒಳ್ಳೆ ಹಾಡು. ಚಿತ್ರಮ್ಮ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಬಟ್ ಚೆನ್ನಾಗಿತ್ತು. ಪ್ರೀವಿಯಸ್ ಸಾಂಗಿಗೆ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಿಸ್ಸಿಂಗ್ ಅನಿಸ್ತಾ ಇತ್ತು. ಚೆನ್ನಾಗಿ ಕೇಳ್ತಾ ಇದೆ, ಬಟ್ ಅಲ್ಲಿ ಸಂಗತಿಗಳು ಸ್ವಲ್ಪ, ಆಮೇಲೆ ಅಲ್ಲಲ್ಲಿ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಒಳ್ಳೆ ಹಾಡು, ತುಂಬ ಟ್ರೈ ಮಾಡಿದರೆ ಹಾಡಕ್ಕೆ. ಯು ಹವ್ ಡನ್ ಅ ವೆರಿ ಗುಡ್ ಜಾಬ್. ಬಟ್ ಅಂದರೆ ಓವರ್ ಆಲ್ ಕೇಳಬೇಕಾದ್ರೆ ಸ್ವಲ್ಪ ಏನೋ ಸಮಥಿಂಗ್ ಲ್ಯಾಕಿಂಗ್ ಅನಿಸ್ತಾ ಇತ್ತು. ಅದರ್ವೈಸ್ ಇಟ್ ವಾಸ್ ಸೌಂಡಿಂಗ್ ಗುಡ್. ವೈಷ್ಣವಿ ಅವರೇ, ಎಸ್ ಸರ್. ಈ ಸಾಂಗ್ ಹಾಡೋದಕ್ಕೆ ಟಫ್ ಇದೆಯಾ? ಎಸ್ ಇದೆ. ಎಸ್. ಹೌದಾ? ಪಲ್ಲವಿ ಬೇರೆ ಥರ ಇದೆ, ಚರಣ ಬೇರೆ ಥರ ಇದೆ, ನೋಟ್ಸ್ಗಳು ಬೇರೆ ಬೇರೆ ಥರ ಇದೆ ಅಲ್ವಾ? ಯಾವುದು ಟಫ್ ಅನಿಸುತ್ತೆ, ಪಲ್ಲವಿ ಅವ್ರ ಚರಣ? ಎರಡು ಟಫ್ ಅನ್ಸುತ್ತೆ. ಹೌದು. ಬಟ್ ಇದರಲ್ಲಿ ಚರಣದಲ್ಲಿ ನೀವು ಲಾಸ್ಟ್ ಲೈನ್ ಒಂದು ಬರುತ್ತೆ, ಅದನ್ನ ಒಂದ್ಸತಿ ಹಾಡು ತೋರಿಸ್ತೀರಾ? ಆವರಿಸು ಸುರಿವ ಮಳೆಯಂತೆ ನನ್ನ. ಅಲ್ಲಿ ನೋಡಿ ಆ ಸ್ವರಗಳು ಹೆಂಗೆ ಬರ್ತೇವೆ ನೋಡಿ. ಅಲ್ಲಿ ಮಾತ್ರ ಇನ್ನೂ ಚೆನ್ನಾಗಿ ಹಾಡ್ಬೋದು ಅಂತ ಅನಿಸ್ತು ನನಗೆ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ ಒಂದು ಪರ್ಟಿಕ್ಯುಲರ್ ಸ್ಪಾಟಿಗೆ, ನೋಡೋಣ ಈ ಪರ್ಟಿಕ್ಯುಲರ್ ಸ್ಪಾಟ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದನ್ನು. ಓಕೆ, ನೆಕ್ಸ್ಟ್ ಏನಂದರೆ, ನೀವು ಜಾಸ್ತಿ ಆ ಹಾಡನ್ನು ಇನ್ನೂ ಸ್ವಿಂಗಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅನಿಸ್ತು ನನಗೆ. ಹೌದಾ? ತಾಳ ಬಿಟ್ಟು ನಿಮ್ಮದೇ ಆದಂಥ ಸ್ವಲ್ಪ ಆ ಟೆಂಪೋನ ಡ್ರ್ಯಾಗ್ ಮಾಡಿ ಹಾಡ್ತಾ ಇದ್ದೀರಾ ಅಂತ ಅನಿಸ್ತು ನನಗೆ. ಹೌದಾ? ಇಸ್ ದಟ್ ಟ್ರೂ? ಓಕೆ. ಲಾಸ್ಟ್ ಹುಡುಗ ಅಂತ ಹೇಳಿದಾಗ ಒಂದು ಸ್ವಲ್ಪ ಫ್ಲ್ಯಾಟ್ ಆಗೋಯ್ತು. ನೋ, ಅದರ್ವೈಸ್ ಓಕೆ. ಈ ಚಿಕ್ಕ ಚಿಕ್ಕ ವಿಷಯಗಳು ಮಾತ್ರ ಸ್ವಲ್ಪ ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ರೌಂಡಿಗೆ. ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಹಾಡಿದ್ರಿ, ಇಲ್ಲ ಅಂತಲ್ಲ, ಚೆನ್ನಾಗಿ ಹಾಡಿದ್ರಿ. ಚಿಕ್ಕ ವಿಷಯಗಳು ನಾನು ಏನೋ ನೋಟ್ ಮಾಡ್ಕೊಂಡಿರುವಂಥದ್ದು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಚಿಕ್ಕ ಸ್ಮೈಲ್ ಕೂಡ ಇರಲಿ. ಓಕೆ, ಅಲಕ ಅವರೇ ಹೇಗೆ ಅನ್ನಿಸ್ತು? ವೈಷ್ಣವಿ ಅವರೇ, ಎಸ್ ಮಾ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಒಳ್ಳೆ ಸಾಂಗು ಸೆಲೆಕ್ಟ್ ಮಾಡಿದ್ದೀರಾ, ನೀಟಾಗಿ ಪ್ರೆಸೆಂಟು ಮಾಡಿದ್ದೀರಾ. ಆ್ಯಸ್ ರಾಜು ಸರ್ ಮತ್ತು ಕಿಟ್ಟು ಸರ್ ಹೇಳ್ದಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು, ಇಲ್ಲ ಅಂತ ಅಲ್ಲ. ಜೊತೆಗೆ ಪ್ರೇಮ, ಧೀಮ್ ಇಂಥ ಮಹಾಪ್ರಾಣ ಅಥವಾ ಅರ್ಕ ಒತ್ತು ಅಂತ ಏನು ಹೇಳ್ತೀವಿ, ರಕಾರ ಒತ್ತುಗಳಿರೋವಂಥದ್ದು ಬಂದಾಗ ಮೈಕ್ ಹ್ಯಾಂಡ್ಲಿಂಗ್ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಅಲ್ಲಿ ಕರೆಕ್ಟಾಗಿ ಇರ್ಬೋದು, ಬಟ್ ಕೇಳಬೇಕಂದ್ರೆ ಒಂದು ಸ್ವಲ್ಪ ಎಲ್ಲೋ ಶಾರ್ಪ್ ಆಯಿತು ಹಂಗೆ ಹಿಂಗೆ ಅಂತ ಹೇಳ್ತೀವಲ್ಲ, ಅದು ಇಟ್ಸ್ ಬಿಕಾಸ್ ಆಫ್ ಮೈಕ್ ಹ್ಯಾಂಡ್ಲಿಂಗ್. ಸ್ವಲ್ಪ ಅದನ್ನ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಉಳಿದಿರೋ ವಿಚಾರಗಳನ್ನು ಇಬ್ಬರು ಸರ್ ಹೇಳಿದ್ದಾರೆ, ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Thank you so much. To judge the X Factor, we have Mr. X Vijayana, please. You have a very sweet voice and you have done well. Padyala, I think, was nice and well sung, and I wish you all the best. Yeah. Thank you so much. Thank you. So over to our Mahaguru, Guru Anna. Vaishnavi, Yes sir. why did you select this song? It's tough and I wanted to try this because You select the song because it's tough. I wanted to try. ಓಕೆ, ಈ ಸಾಂಗ್ ಒಂದು ಮೂಜಿ ರಾಗ ಮಿಕ್ಸ್ ಉಂಡು, ಸೊ ಇಟ್ಸ್ ಟಫ್ ಫಾರ್ ಎನಿ ಸಿಂಗರ್. ಪದ್ಯ ಬಂದರೆ ಬಂಗ ಉಂಡು, ಐಡ್ದು ಜಾಸ್ತಿ ಉಪ್ಪುನು ನೆಟ್ ಮೈನ್ಯೂಟ್ ಸಂಗತೀಸ್ ಉಂಡು. ಲೈಕ್ ಐ ಥಿಂಕ್ ಇದು ವಾಟ್ ಇವನ್ ಐ ನೋಟೆಡ್ ವಾಸ್ ಕಿಟ್ಟುಪನ್ಯ ಎಂಡ್ ಆಫ್ ದ ಚರಣ. ಅವು ಕ್ಲಾರಿಟಿ ಚಿತ್ರಾಗ ಮಾತ್ರ ಆನ್ಸ್ ಆತ ಪಂಡ್ರೆ ಚಾನ್ಸ್ ಉಂಡು. ಬುಡ್ಡ ಬೇರೆ ಸಿಂಗರ್ಸ್ ಗೊಂತ ಬಂಗ ಉಂಡು, ಬಣಕ ಆತ ಸ್ಪೀಡ್ ಉಂಡ ಸಂಗತೀಸ್ ಟು ಹಿಟ್ ದ ರೈಟ್ ನೋಟ್ಸ್. ಇಟ್ಸ್ ಟಫ್. ಸೊ ಅಲ್ಪ ಒಂತ ವೀಕ್ ಅಂತ ತೋಜಿಂಡು ಐದು ಪಕ್ಕವೇ ಲಾಸ್ಟ್ ದ ಹುಡುಗ ಬಂದಾಗ ದ ಲ್ಯಾಂಡಿಂಗ್ ವಾಸ್ ಐ ಥಿಂಕ್ ಬೈ ದ ಟೈಮ್ ಯು ಆರ್ ಟಯರ್ಡ್ ಅಂತ ತೋಜಿಂಡು. ಬಟ್ ಅಮೇಝಿಂಗ್ ಸಿಂಗಿಂಗ್. ಯಾನ್ ನಿಜವಾದ ಬಂದ್ಕೊಂಡ ಯಾನ್ ಈ ಪದ್ಯ ಶುರು ಮಾಡ್ಬಿನಾಗ ಯಾನ್ ಎನ್ನಿಯೆ ಓಕೆ ಇನಿ ಕಂಜಿ ಪಾಡುವ ಅಂದು. ಬಟ್ ಯು ರಿಯಲಿ ಡನ್ ಇಟ್ ಗುಡ್, ಮಚ್ ಮೋರ್ ದೆನ್ ಮೈ ಎಕ್ಸ್ಪೆಕ್ಟೇಷನ್. ಕೀಪ್ ಇಟ್ ಅಪ್. Thank you so much. That really means a lot, right? Vaishnavi, nervousness ಇದೆಯಾ?
ಹೌದು ಇತ್ತು ಎಸ್ಪೆಷಲಿ ಈ ಸಾಂಗಿಗೆ. ಥ್ರೂಔಟ್ ದ ಸಾಂಗ್. ಯಾ ಐ ವಾಸ್ ನರ್ವಸ್. ಓಕೆ, ಇಫ್ ಯು ಆರ್ ಗಿವನ್ ಅ ಚಾನ್ಸ್ ಟು ಸಿಂಗ್ ಇಟ್ ವಿದೌಟ್ ನರ್ವಸ್ನೆಸ್ ಮತ್ತೊಮ್ಮೆ ಟ್ರೈ ಮಾಡ್ತೀರಾ? ಎಸ್ ಡೆಫಿನೆಟ್ಲಿ. ಓಕೆ, ಎನಿವೇಸ್ ವೆರಿ ವೆಲ್ ಟ್ರೈಡ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಡೋಂಟ್ ಗೋ ಎನಿವೇರ್. जब जब तेरे पास मैं आया एक सुकून मिला, जिसे मैं था भूलता आया वो वजूद मिला. Super performance. Yeah, I think you have ಗಡ್ಡಲ್ಲ ಈ ರೀತಿ ಬಂದಾಗ ಈ ಸಾಂಗ್ ಗಾತ್ರ ಲೆಕ್ಕೊಡು. ऐसा क्यों कर हुआ जानू ना मैं जानू ना. Full beard burdu, as if you want to express to somebody or you want to convey the message to somebody in those. Yes sir, I want to convey message to you guys, nothing else. ಸೌಜನ್ಯ ನಮಿತ ಆಜ ಬಡದು ಬನ್ನಲಿಯಾ. ದಾರಿ ತಪ್ಪಿ ಬಂದ ನಂಗೆ ದಾರಿ ತೋರದೇನೆ ಹಿಂಗೆ ಗೋಳು ನೀಡಬೇಡಿ ನಿಮ್ಮ ದಮ್ಮಯ್ಯ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ವಿರಾಮದ ನಂತರ ಮತ್ತೆ ಸ್ವಾಗತ. ನಾವೆಲ್ಲರೂ ಕಾತುರದಿಂದ ಕಾಯುವಂತ ಕಾರ್ಯಕ್ರಮ ಕರಾವಳಿ ಕರ್ನಾಟಕದ ದ ಬಿಗ್ಗೆಸ್ಟ್ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್, ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಮೆಡ್ಫಾಸ್ಟ್ ಸಿರಮಿಕ್ಸ್ ದಟ್ ಇಸ್ ಮ್ಯಾಂಗ್ಳೂರ್, ಸ್ಮರಣಿಕಾ ಉಡುಪಿ ಹಾಗೂ ಉಷಾ ಜ್ಯುವೆಲ್ಲರ್ಸ್ ಫ್ರಮ್ BC ರೋಡ್. ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್. ಹಾಗೂ ಈಗ ಈ ವೇದಿಕೆ ಮೇಲೆ ಮತ್ತೆ ಬರುವಂತ ಮುಂದಿನ ಕಂಟೆಸ್ಟೆಂಟ್ ಯಾರು? दाढ़ीवाला बाबू सारा गाना बजा दो, दाढ़ीवाला बाबू सारा गाना बजा दो. ओके, द ವೆರಿ ಹ್ಯಾಂಡ್ಸಮ್ ಪ್ರಮೋದ್. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಲುಕ್ಕಲ್ಲಿ ಡಿಫ್ರೆನ್ಸ್ ಇದೆ, ಆದರೆ ಸಿಂಗಿಂಗಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ, ಎಷ್ಟು ಇಂಬ್ಯಾಲೆನ್ಸ್ ಇದೆ ಅಂತ ನೋಡಬೇಕಾದ್ರೆ ಹ್ಯಾವ್ ಅ ವಾಚ್ ಆನ್ ಪ್ರಮೋದ್. जब जब तेरे पास मैं आया एक सुकून मिला, जिसे मैं था भूलता आया वो वजूद मिला. जब आए मौसम गम के तुझे याद किया, जब सहमे तन्हापन से तुझे याद किया. दिल संभल जा जरा, फिर मोहब्बत करने चला है तू. दिल यही रुक जा जरा, फिर मोहब्बत करने चला है तू. ऐसा क्यों कर हुआ जानू ना मैं जानू ना. ओ दिल संभल जा जरा, फिर मोहब्बत करने चला है तू. दिल यही रुक जा जरा, फिर मोहब्बत करने चला है तू. जिस राह पे है घर तेरा, अक्सर वहाँ से हम हूँ गुजरा. शायद यही दिल में रहा, फिर मुझको मिल जाए क्या पता. क्या है ये सिलसिला जानू
यही रुक जा जरा फिर मोहब्बत करने चला है तू. Pramod, I think you are perfect, you know, for a professional singer. Superb performance. Yeah, I think you have our gaddalla ee reetin bandangi nee song gaatra lekkodu. Wow. So I think we can say that. I know, even though you didn't mean it, but I think the get up also was good. Everything was perfect. I like the song. I liked you. कुछ भी नहीं जब दरमिया फिर क्यों है दिल तेरे ही ख्वाब बुनता चाहा किने तुझको भुला फिर ये भी मुमकिन हो ना सका. क्या है ये मामला जानू ना मैं जानू ना. दिल संभल जा जरा फिर मोहब्बत करने चला है तू. दिल यही रुक जा जरा फिर मोहब्बत करने चला है तू. दिल संभल जा जरा फिर मोहब्बत करने चला है तू. Okay, Pramod, very well sung. Thank you. Okay, singing comments ತಗೊಳ್ಳೋ ಮೊದಲು on you. ನಿಮಗೆ ಹೇಗಂತು ಸಾಂಗ್? Okay ಆಗಿ ಹಾಡಿದ್ದೇನೆ ಬಿಕಾಸ್ ಇವನ್ ದೋ ದಿಸ್ ಸಾಂಗ್ ಲುಕ್ಸ್ ಈಸಿ ಇಟ್ಸ್ ಟಫ್ ಬಿಕಾಸ್ 3 singers have sung this song, so it's kind of tricky for me, but I think I've done it okay. Okay, 3 singers ಅಲ್ಲಿ ನೀವು ಯಾರನ್ನ ಫಾಲೋ ಮಾಡಿದ್ದೀರಾ? Irfan and Arjit. 2 people. Third one I like. Sailing on 2 boats is difficult ಅಲ್ವಾ? Yeah. ಓಕೆ, ಸಿಂಗಿಂಗ್ ಸೈಡ್ಗೆ ಇಡೋಣ. ಓಕೆ, ಲಾಸ್ಟ್ ಶೆಡ್ಯೂಲಿಗೆ ಬಂದಾಗ ನೀವು ಫುಲ್ ಕ್ಲೀನ್ ಶೇವ್ ಚಿಕ್ನ ಲುಕ್ಕಲ್ಲಿದ್ರಿ. ಇವಾಗ ಫುಲ್ ದಾಡಿ ಲುಕ್ಕಲ್ಲಿದ್ದೀರಾ. ಆಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಡ್ಯಾಶಿಂಗ್ ಹ್ಯಾಂಡ್ಸಮ್ ಕಾಣಿಸ್ತಾ ಇದ್ದೀರಾ, ಆದರೆ ಟೋಟಲ್ ದೇವದಾಸ್ ಲುಕ್ ಕಾಣಿಸ್ತಾ ಇದೆ. ಸೊ ಲಾಸ್ಟ್ ಶೆಡ್ಯೂಲಿಗೂ ಈ ಶೆಡ್ಯೂಲಲ್ಲಿ ಮಧ್ಯದಲ್ಲಿ ಏನಾದರೂ ಆಯ್ತಾ? ಇಲ್ಲಪ್ಪ, ಏನಾಗಿಲ್ಲ. ಏನಿಲ್ಲ, ಪಕ್ಕಾ ಕ್ಲಿಯರ್ 100%. ಕ್ಲೀನ್ ರೆಕಾರ್ಡ್. 100%. ಓಕೆ, ಗೋಯಿಂಗ್ ಟು ದ ಜಡ್ಜಸ್. ರಾಜ್ ಸರ್ ಪ್ಲೀಸ್. ಪ್ರಮೋದ್, ಎಸ್ ಸರ್, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಸೂತಿಂಗ್ ಸಾಂಗ್, ಚೆನ್ನಾಗಿತ್ತು. ರೆಂಡಿಷನ್ ವಾಸ್ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಲೈಕ್, ನೀವು ಆ ಮೈಕ್ ಬ್ಯಾಲೆನ್ಸ್ ಮಾಡ್ತಿದ್ರಲ್ಲ, ದ ಫೇಡ್ ಔಟ್ ಆಗೋದು ನೀವೇ ಹಂಗೆ ಮೈಕಲ್ಲಿ ಕೈಯಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೆ. ದಟ್ ವಾಸ್ ಗುಡ್. ಫಾರ್ ದ ಕಾನ್ಸರ್ಟ್ಸ್ ಇಟ್ ವಿಲ್ ವರ್ಕ್ಔಟ್. ಸ್ಟುಡಿಯೋಗೆ ಆ ಥರ ಇಲ್ಲ, ಬಟ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ಗುಡ್. ನನಗೇನು ಅಂಥ ಮಿಸ್ಟೇಕ್ಸ್ ಈ ಹಾಡಲ್ಲಿ ಏನೂ ಕಾಣಲಿಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಒನ್ ಮೋರ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Thank you judges. Like, are you a professional singer? Or what do you do? Or you sing in the bathroom? Just a part time sir. ನಾನು ಹಾಡ್ತಾ ಇರ್ತೀನಿ ಯಾವಾಗಲೂ. I'll practice at home every time. Work and singing I'll balance. He works with the Infosys. Okay. Right? And, but you're not a professional singer. I give a lot of stage shows sir, and For whom? at Infosys also I've given many things, or outside also I've given some. Okay, fine. Anyway, I think there's a lot of professionalism in you. I must think. So I can't express myself in Tulu. So English is much better. But the people give me, they get angry when I speak in English. But I have to express myself to your performance. It's very good, superb, and all the best. Thank you. Thank you sir. Thank you. Thank you so much, Vijayana. Appreciation in any language is welcome. Thank you so much. Okay, Guru Anna, please. Yeah, Pramod. Yes sir. I'll continue from Saujanya. Are you in love? No sir. Be frank. No serious. No sir. ಸ್ಟೇಜ್ ಸತ್ಯ ಪಾತ್ಯವರಿಗೆ ಸುಳ್ಳು ಪಾತ್ರೆ ಬಲ್ಲಿ ಇಜ್ಜಿ ಸರ್, ಸತ್ಯ ಇಜ್ಜಿ. ಅವಳ ಇನಿಮಿಟೇಟ್ ಸತ್ಯ ಪನೊಂದಿಜ್ಜಿ. ಪಣಗೊಂದು ಭೂತನಾಥೇಶ್ವರ ಟೆಂಪಲ್ ದ ಸ್ಟೇಜ್ ಅಂದು ಸರ್ ಗೊತ್ತುಂಟು. Seriously, no sir. ಇಜ್ಜ. Yeah, I'm in love with music. ವಾವ್. क्या बात, क्या बात, क्या बात. ಸೌಜನ್ಯ ನಿಮಿತ್ತ ಆಜಾ ಬಾಡ್ದು ಬನ್ನೋಲಿಯಾ? ದಾರಿ ತಪ್ಪಿ ಬಂದ ನಂಗೆ ದಾರಿ ತೋರದೇನೆ ಹಿಂಗೆ ಕೋಳು ನೀಡಬೇಡಿ ನಿಮ್ಮ ದಮ್ಮಯ್ಯ. I don't think she's ready now. No taking chance. Trust me, Saujanya. Pana, there's a lot of difference in you. Full beard burdu, as if you want to express to somebody or you want to convey the message to somebody in Tojina.
AJ sir, I want to convey message to you guys, nothing else. Okay. Like, Okay. What's the difference actually? Last time entry or this time entry, what's the difference? What difference did you find? In singing, yes, there is lots of difference, sir. I tried to improve my pitching problem, which was my actual problem from the past episodes. I kept practicing a lot. I pushed myself. I balanced work, singing work and balance malte. So work actually Saturday Sundays leave upon. So Saturday Sunday practice maltondu uppa. Frankly, one day you have given me a shocker today. Actually, Wow. actually, last time, out of the whatever songs you have sung up to now, today's was the best. मोहब्बत करने चला But even last time when you told you'll improve, I was just wondering, okay. Edathande, singing comparatively, this is your best in the season. Thank you. And even high pitch, Januna, reach up, and I had a doubt whether you would, because that's pretty high. It's one wow scale gotuna. F scale. Yep. Scale F, sir. Yeah, it's pretty on the highest side. So, except the last Sharana was a little pitching was out a little. Avudna presence of singing you may have to, and grooving you might have to improve on that. Yeah. Presence of singing, but pitching you are 1,000 times better today. Thank Okay, you, sir. good Pramod, keep it up. Thank you, We need the improvement. I think every round I particular expect is Ingul enchina panpavandeto improve malpodu. No, I'm happy with you. Keep on. Keep it Thank up. you, sir. Thank you. Thank you so much, Guru Anna. So, Pramod, before you leave, tell me really. Seriously, no. Something. Nothing. Sure. 100%. Okay, very good. Thank you. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KN ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಈ ರೌಂಡ್ ನಲ್ಲಿ ಟಫ್ ಆಗಿರುವಂತದ್ದು ಸಿಂಗರ್ಸಿಗೆ ಹಾಡುವಂತ ಒಂದು ಟಾಸ್ಕ್ ಅಲ್ಲ, ಆದ್ರೆ ಜಡ್ಜಸ್ಗೆ ಜಡ್ಜ್ ಮಾಡುವಂತ ಟಾಸ್ಕ್. ಯಾಕಂದ್ರೆ ಸಾವಿರಾರು ಕಂಟೆಸ್ಟೆಂಟ್ಸ್ ಗಳಲ್ಲಿ ಸಿಲೆಕ್ಟ್ ಆದಂತ 24 ಟಾಪ್ 24 ಅಲ್ಲಿ ಈಗ ಸಿಲೆಕ್ಟ್ ಆಗ್ಲಿಕ್ಕಿದೆ ಜಸ್ಟ್ 18. ಹೇಗೆ ಸಿಲೆಕ್ಟ್ ಮಾಡ್ತಾರೆ? ಅಪ್ ಟು ದೆಮ್. ಎನಿವೇಸ್, ಯು ಟೇಕ್ ಅ ಶಾರ್ಟ್ ಬ್ರೇಕ್. ವಿಲ್ ಬಿ ರೈಟ್ ಬ್ಯಾಕ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಸ್ಕ್ರೀನ್ ಮೇಲೆ ನೋಡಿದೀರಾ ಜಡ್ಜಸ್? ಕ್ಯಾನ್ ಯು ಗೆಸ್ ಯಾರು? ಗುರ್ಸೋದು ತುಂಬಾ ಕಷ್ಟ. ಫ್ರೆಶ್ ಕಂಟೆಸ್ಟೆಂಟ್ ಅಲ್ಲ ನಿಮ್ಮ ಫೋಟೋ ಹಾಕೊಂಡು ನೀವೇ ತೋರಿಸ್ಕೊಂಡು ನಾನೇ ಹೇಳಿ ಅಂತ ಹೇಳಿದ್ರೆ ಇದು ಈಗ ನಾನಾ? One photo on the Nina resemblance undo. No clue at all. Anyways, to break the suspense, ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್ welcome back after that ಚಿಕ್ಕ ಪುಟ್ಟ ಬ್ರೇಕ್. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ KN ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಪವರ್ ಗ್ರೋ, ಆಪಲ್ ಕಂಪ್ಯೂಟರ್ಸ್, TNC ಬ್ರಾಂಡೆಡ್ ಕ್ಲೋದಿಂಗ್, of course a very good supporter, and our sponsors too, Egg Sunday and Just Juice. Thanks to all our sponsors. When we go across to the next contestant, ಯಾರಾಗಿರ್ಬೋದು ನಮ್ಮ ಕಂಟೆಸ್ಟೆಂಟ್? ಲಾಸ್ಟ್ ಒನ್ ಆನ್ ದಿಸ್ ಎಪಿಸೋಡ್. ಆದರೆ ಯಾರು ಅಂತ ನೋಡಬೇಕಾದ್ರೆ ನಿಮ್ಗೊಂದು ಚಿಕ್ಕ ಟೆಸ್ಟ್. ಐ ಥಿಂಕ್ ಜಡ್ಜಸ್ ಶುಡ್ ಆಲ್ಸೋ ಗೆಸ್ ನೆಕ್ಸ್ಟ್ ಬರುವಂತ ಕಂಟೆಸ್ಟೆಂಟ್ ಯಾರಾಗಿರ್ಬೋದು. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಸ್ಕ್ರೀನ್ ಮೇಲೆ ನೋಡಿದೀರಾ ಜಡ್ಜಸ್? ಕ್ಯಾನ್ ಯು ಗೆಸ್ ಯಾರಿರ್ಬೋದು ಇದು? ಓಕೆ ಜಡ್ಜಸ್, ಕಿಟ್ಟು ಸರ್, ಯಾರಿದು? No. ಗುರ್ಸೋದು ತುಂಬಾ ಕಷ್ಟ. ತುಂಬಾ ಕಷ್ಟ, ತುಂಬಾ ಚಿಕ್ಕದವರಾಗಿದ್ದಾರೆ. ಓಕೆ ರಾಜ್ ಸರ್. ಫ್ರೆಶ್ ಕಂಟೆಸ್ಟೆಂಟ್ ಅಲ್ಲ ಯಾರು ಕಂಟೆಸ್ಟೆಂಟ್ ಗೊತ್ತಾಗ್ತಾ ಇಲ್ಲ ಅದೇ. ಗೊತ್ತಾಗ್ತಾ ಇಲ್ಲ ಅಲ್ಲಕ್ಕ ಮೇಡಮ್? ಜಲಸ್ ಇರಬೇಕು, ಆದ್ರೆ ಇಷ್ಟೊಂದು ಜಲಸ್ ಇರಬಾರ್ದು ಸೌಜನ್ಯ. ಜೆಲ್ಲಸ್ಗೂ ಈ ಫೋಟೋಗೂ ಕನೆಕ್ಷನ್ ಗೊತ್ತಾಗಿಲ್ಲ. ಆಬ್ವಿಯಸ್ಲಿ ಕ್ಯಾಮರಾಮನ್ಸ್ ನಮ್ಮನ್ನ ತೋರಿಸ್ತಾ ಇದ್ದಾರೆ, ಜಾಸ್ತಿ ನಮ್ಮನ್ನು ಫೋಕಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ನನ್ನ ಮೇಲೆ ಜಲಸ್ ಆಗಿ ಇವತ್ತು ಫಸ್ಟ್ ಆಫ್ ಆಲ್ ರೆಡ್ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ. ಅದು ಮ್ಯಾಚಿಂಗ್ ನೀವು ಮಾಡ್ಕೊಂಡಿದ್ದು. ನಾನು ಸ್ಟೇಜ್ ಮೇಲೆ ಬಂದಮೇಲೆ ನೀವು ಹೋಗಿ ವಾರ್ಡ್ರೋಬ್ ಚೇಂಜ್ ಮಾಡ್ಕೊಂಡು ಬಂದರೆ ನಾನೇನು ಮಾಡಲಿ? ಅದಕ್ಕೋಸ್ಕರ ಇವಾಗ ನಿಮ್ಮ ಫೋಟೋ ಹಾಕೊಂಡು ನೀವೇ ತೋರಿಸ್ಕೊಂಡು ನಾನೇ ಹೇಳಿ ಅಂತ ಹೇಳಿದ್ರೆ ಇದು ಈಗ ನಾನಾ? ಅಲ್ಲಿ ನೋಡಿ
ಬೇರೆ ಯಾರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಮುಖದಿಂದ ದೊಡ್ಡ ಕನ್ನಡ. ಕರೆಕ್ಟ್. ನಾನು ತುಂಬಾ ಟ್ಯಾಲೆಂಟೆಡ್, ತುಂಬಾ ಶೋಸ್ ಅಲ್ಲಿ ಚಿಕ್ಕವರಿಂದ ಮಾಡ್ತಾ ಇದ್ದೆ, ಆದ್ರೆ ಇದು ನಾನಲ್ಲ. ಇಟ್ಸ್ ಓಕೆ, ನೀವು ಫೇಲ್ ಆಗಿದ್ದೀರಾ. ಗುರುವಣ್ಣ ಇರೇ ಗೊತ್ತಾಪುಣ್ಣ ಯಾರು ಒನ್ ಫೋಟೋ ಅಂತ ನಿನ್ನ ರಿಸೆಂಬ್ಲೆನ್ಸ್ ಉಂಟು. ಬೊಕ್ಕದ ಇಜ್ಜಿ ಗುರುವಣ್ಣ ಇರಿ ಬೋರ್ಡ್ ಆರ್ನ ಸೈಡ್ ದತ್ತೊನ್ನ ವಾಟ್ ಇಸ್ ದಿಸ್? ಇಜ್ಜಿ ಆಕ್ಚುಲಿ ನೋ ಕ್ಲೂ, ಅಬ್ಸಲ್ಯೂಟ್ ನೋ ಕ್ಲೂ. ವಿಜಯಣ್ಣ, ಕ್ಯಾನ್ ಯು ಗೆಸ್? Sorry, I ain't no clue at all. Really? Give some hint, no? We'll enjoy it. Anyways, to break the suspense, presenting the next contestant, the chota packet on screen, the bada dhamaka that is going to come on the stage. Please welcome Lahari Kotian from Puttur. ಚೂಕಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ಚೂಕಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ಸೊಂಟ ಬಳುಕುವಾಗ, ಉಯ್ಯಾಲೆ ಆಡುವಾಗ, ಉಲ್ಲಾಸ ಪಡು ನೀಯಾಗ, ತುಂಟು ನಗೆಯ ಬಾಣ ನೆಟ್ಟಾಗ ನಿಂಗೆ ತಾಣ, ನೀ ನನ್ನ ಬಂದಿಯಾಗ, ಚಂದದ ಕೆಂದುಟಿ ಜೇನ ಹೀರುವ ದುಂಬಿಯಾಗುವಾದರೆ, ನಂತರ ಮತ್ತು ಬಂದರೆ ನಿಧಾನ ನಿಧಾನ. ಚೂಕಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. In a photograph, too, think I didn't even know it was a girl, and for the first photograph. So seeing you, itta too, the must kushand. I just feel like pulling your cheeks and doing that to you. You sang so well. It was superb. It was. Please do it for me if you don't mind. Should I? Yes, Yeah, yes. both the cheeks. Both the cheeks. Both of us. That's very cute. It's okay? That's very nice. Thank you very much, and superb song and well sung, and I just liked it. ಏನೋ ಹುಡುಕುವೆ ನೀನು ನನ್ನನ್ನ ನೋಡಿ, ಏನೋ ನನ್ಗಿಂತ ರತಿ ಬೇಕೇನೋ, ಹೆಜ್ಜೆ ಇಡುವ ಮುನ್ನ ನೀ ನೋಡು ಒಮ್ಮೆ ನನ್ನ ಸನ್ನೆಯ ತಿಳಿವು ಚಿನ್ನ. ಎಚ್ಚರ ಎಚ್ಚರ ದೀಪವಾಗಿದೆ, ಕತ್ತಲಾಗಿದೆ ಬಲ್ಲೆಯ ಜಾಣನೆ, ತಪ್ಪಿ ಓಡುವ ವಿಧಾನ ವಿಧಾನ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ಚೂಕಿ ಲಾ 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 ಊ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಜೋಕೆ ಜೋಕೆ, ಯಾರಿಗಿದು ಜೋಕೆ ಜೋಕೆ ಅಂತ ವಾರ್ನ್ ಮಾಡ್ತಾ ಇದ್ದೀರಾ ಲಹರಿ? ಯಾರಿಗೂ ಇಲ್ಲ. ಮಹಾಗುರು, ಚೆನ್ನಾಗಿ ಹಾಡಿದ್ರು ಜಡ್ಜಸ್ಗೆ ಕಷ್ಟ, ಚೆನ್ನಾಗಿ ಹಾಡಿದಿದ್ರು ಆಡಿಯನ್ಸಿಗೆ ಕಷ್ಟ. ಯಾಕಂದರೆ ಒಂದು ಎಲಿಮಿನೇಷನ್ ಡೆಫಿನೆಟ್ ಆಗಿದೆ. ಲಾರಿ ಜಸ್ಟ್ ಐ ಥಿಂಕ್ ಅಗೇನ್ ಸೇಮ್ ಡಯಲಾಗ್ ನಾನು ಪ್ರಮೋದಿಗೆ ಹೇಳಿ ನಿಮ್ಗೆ ಹೇಳಬೇಕಾಗತ್ತೆ. ದಿಸ್ ವಾಸ್ ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸಸ್. ಥ್ಯಾಂಕ್ ಯು ಸರ್. ಬಟ್ ಐ ರಿಯಲಿ ಫೆಲ್ಟ್ ಒಂದು ಮನೆ ಸ್ವಲ್ಪ ಕಮ್ಮಿ ಹಾಡಿದ್ರೆ ಚೆನ್ನಾಗಿತ್ತು ಅನಿಸ್ತು. ನಿನಗೆ ಹಾಡುವಾಗ ಹೈ ಅಂತ ಅನಿಸಿರ್ಲಿಲ್ಲ? ಸ್ವಲ್ಪ ಆಯ್ತು ಸರ್, ಬಟ್ ಅದು ಸ್ಟೇಜಲ್ಲಿ ಬರ್ಬೇಕಂತ ಆಯ್ತು. ಪ್ರಾಕ್ಟೀಸ್ ಮಾಡ್ಕೊಂಡು ಹೈಯಿಂದ ಐಜ ಆತು ಗೊತ್ತಾಯ್ತು ಸರ್. ಪನ್ನೊಂದು ಎಡ್ಡಾತಂದು ಸಿಂಗಿಂಗ್ ಎಡ್ಡಾತಂದು ದ ಎಕ್ಸ್ಪ್ರೆಷನ್ಸ್ ಅದು ಆ್ಯಕ್ಚುಲಿ ಎಲ್ಲಾರ ಈಶ್ವರಿನ ಸಾಂಗ್ ಆ್ಯಂಡ್ ಶಿ ವಾಸ್ ಅಮೇಝಿಂಗ್ ಇನ್ ಎಕ್ಸ್ಪ್ರೆಷನ್ಸ್. ಯು ಆರ್ ಟ್ರೈನ್ ಟು ಇಮಿಟೇಟ್ ದಟ್ ಸ್ಟೈಲ್ಸ್ ಎಡ್ಡಾತಂದು. ಕೆಲವೊಬ್ಬರು ಅದ ಬಣ ಸ್ಮಾಲ್ ನೋಟ್ಸ್ ಅನ್ನದ ನಿಧಾನ ನಿಧಾನ ಗರೆ ಸ ನಿಧ ಪ ಅವು ಪೂರ ದಟ್ ಪಕ್ಕ ಬುರ್ಜಿ
ಸಿ ಐದರ್ ಯು ಹ್ಯಾವ್ ಟು ಓವರ್ಟೇಕ್ ಬೈ ಎಕ್ಸ್ಪ್ರೆಷನ್ಸ್ ಉಪ್ಪನಾಗ ಈ ನೋಟ್ ಮಿಸ್ ಅಂಡಲ್ಲ ಗೊತ್ತಾಪಜಿ. ಅದರ್ವೈಸ್ ಒಂದು ಮ್ಯೂಸಿಕ್ದ ಪೂರ ತೋಜೊಂದು ಉಪ್ಪುಂಡು ಸ್ಮಾಲ್ ಥಿಂಗ್ಸ್ ಬುಡ್ನ. ಐ ಥಿಂಕ್ ದಿಸ್ ವಾಸ್ ಇನ್ ದ ಸ್ಟೇಜ್ ದಿಸ್ ವಾಸ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಆಸ್ ಐ ನೋ. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಗುರುವಣ್ಣ, ಒನ್ ಮೋರ್ ಥಿಂಗ್. ಈ ಸಾರಿ ಶೆಡ್ಯೂಲ್ ಎಂಕಲ್ ಪಾಡೋಡಂಡ 2 times we changed the dates because Lahari is busy. I mean, she's become extremely busy. I don't know what is happening. Because ನನಗೆ last time, I think last week you gave me a date and cancelled. This is because of Larry. Yes, just because of her. I don't know what is happening. She's been extremely busy outside. What happened? No, I don't do anything. ನಮಗೆಲ್ಲ ಗೊತ್ತಾಗ್ತಾ ಇರುತ್ತೆ ನೀವು ಹೊರಗಡೆ ಏನೆಲ್ಲ ಮಾಡ್ತೀರಾ, ಎಲ್ಲೆಲ್ಲ ಹೋಗ್ತೀರಾ, ಶೂಟ್ಗೆ ಹೋಗ್ತೀರಾ. You have been busy, yes or no? Kind of. Why? Exams are going on and there was a recording also. Recording ಇದೆ. ನಮ್ಮ ಸೂಪರ್ ಸಿಂಗರ್ ಮಂಚಕ್ಕೆ ಬಂದ ಮೇಲೆ ಲಹರಿ has got a chance, an offer to sing for an album as a background singer. So that's why she's been busy. Hearty congratulations from our side. Thank you so much. What do you have to say, judges? Heard that ಹೆಂಗಿತ್ತು ಗೊತ್ತಂಡು ಡೇಟ್ಸ್ ಸಂಪರ್ಕ ಆಲ್ ಮತ್ತು ಬ್ಯುಸಿ ಇತ್ತು ನಂದು. ಬಟ್ ಐ ಡಿಂಟ್ ಹೆಂಗೆ ಐ ವಾಸ್ ಮಸ್ಟ್ ಮೋ ಹ್ಯಾಪಿ, ಮಸ್ತ್ ಖುಷಿ ಅಂಡ್ ಬಂದಾಗ ಸೂಪರ್ ಸಿಂಗರ್ಸ್ ಸಿಂಗ್ ಮತ್ತು ಬೊಕ್ಕ ಇದೆ ಆಲ್ಬಮ್ ಒಂದು ಚಾನ್ಸ್ ಸಿಕ್ಕಿನಂದು. ಸೊ ದ್ಯಾಟ್ ಶೋಸ್ ದ್ಯಾಟ್ ಯು ಆರ್ ವೆರಿ ಗುಡ್. ಫಸ್ಟ್ ಥಿಂಗ್ ಇಸ್ ದ್ಯಾಟ್ ಬೊಕ್ಕ ಕುಡಂಜಿ ಯು ಆರ್ ಆಲ್ರೆಡಿ ಬಿಕಮ್ ಅ ಲೀಡರ್. ನೌ ಪೀಪಲ್ ಹ್ಯಾವ್ ಟು ಫಾಲೋ ಯು. ದೇ ಶುಡ್ ಆಲ್ಸೋ ಗೆಟ್ ಚಾನ್ಸಸ್ ಇನ್ ಆಲ್ಬಮ್ ಟು ಸಿಂಗ್ ವೆಲ್. ಅವಲೊಂಜಿ ಮಾರ್ಗ ತೋದಿಲಕ್ಕ ಅಂಡ್ ಸೂಪರ್ ಸಿಂಗರ್ಸ್ ನಮ್ಮ ಸೂಪರ್ ಸಿಂಗರ್ಸ್ ಬತ್ತು ಬೊಕ್ಕ ಬಲೆ ಪದ್ಯ ಪಂಡ್ಲೆಟ್. ಸೊ ವೆರಿ ಗುಡ್. You have been the first one. I am very proud of you. God is with you. All the best. Thank you. Thank you. Thank you so much, Vijayana. We have a small VT to be played. ಕಚ್ಚೂರಿನ ಶ್ರೀ ನಾಗೇಶ್ವರಗೆ ನಿತ್ಯ ಸಲ್ಲಿಸುವೆ ವಂದನೆ, ನಿತ್ಯ ಸಲ್ಲಿಸುವೆ ವಂದನೆ. ಕಚ್ಚೂರಿನ ಶ್ರೀ ನಾಗೇಶ್ವರಗೆ ನಿತ್ಯ ಸಲ್ಲಿಸುವೆ ವಂದನೆ, ನಿತ್ಯ ಸಲ್ಲಿಸುವೆ ವಂದನೆ. ಕಂಗ್ರ್ಯಾಚುಲೇಷನ್ಸ್ ಲಹರಿ. Thank you, ma'am. ನಿಮ್ಮ ಎಕ್ಸ್ಪೀರಿಯನ್ಸಸ್ ಯಾವಾಗಲೂ ಈ ವೇದಿಕೆ ಮೇಲೆ ಕೇಳ್ತಾನೆ ಇರ್ತೀವಿ. ನಿಮ್ಮ ತಾಯಿ ಬಂದಿದ್ದಾರೆ, ನಮ್ಮ ಜೊತೆ ಆಡಿಯನ್ಸಲ್ಲಿ ಕೂತಿದ್ದಾರೆ. ಅವರ ಅನಿಸಿಕೆ ಏನು ಅಂತ ಕೇಳಬೇಕು. ಮೇಡಮ್ ನಮಸ್ಕಾರ. ನಾವೀಗ ಫೋಟೋ ಅಲ್ಲಿ ನೋಡಿದಂತಹ ಲಹರಿ, ಆ ಚಿಕ್ಕ ಲಹರಿ, ಪೋಖ್ರಿ ಲಹರಿ, ತಂಟೆ ಮಾಡುವಂಥ ಲಹರಿ, ಮನೆಯಲ್ಲಿರುವಂಥ ಲಹರಿ, ಅವರ ಬಗ್ಗೆ ಏನಾದರೂ ಸ್ವಲ್ಪ ಡೀಟೇಲ್ಸ್. ಅವಳು ಹೊರಗಡೆ ನೋಡುವವರಿಗೆಲ್ಲರಿಗೂ ಸೈಲೆಂಟ್ ಅಂತೇಳಿ ತುಂಬ ಪಾಪ ಇದ್ದಾಳಂತೆ. ಒಳಗಡೆ ಮನೆಯಲ್ಲಿ ಸ್ವಲ್ಪ ಇದೆ. ಹೌದು, ಅವಳು ಹೇಳಿದೆ ಆಗಬೇಕು. ಅಪ್ಪನ ಹತ್ರ ಏನಾದರೂ ಹೇಳಿದ್ರೆ ಅದು ಆಗ್ಲೇ ಬರ್ತದೆ. ಅಪ್ಪನ ಮುದ್ದಿನ ಮಗಳು ಅವಳು. ಡಿಮಾಂಡ್ ಆದ ಕೂಡಲೇ ಅದು ಬಂದು ಮುಟ್ತದೆ. ಡಿಮಾಂಡ್ ಏನಿದ್ರು ಅಪ್ಪನ ಕಡೆ ಹೋಗುತ್ತೆ. ಹೌದು, ಜೋರ್ ಮಾಡಕ್ ಏನಿದ್ರು ಮಮ್ಮಿ. ಹೌದು, ಅದು ಹೇಳಿದ್ರೆ ಅವ್ರು ಏನಾದ್ರು ಪಕ್ಕನೆ ತರದಿದ್ರೆ ಅದು ನೀವೇ ಏನಾದ್ರು ಹೇಳಿ ನಿಲ್ಲಿಸಿದ್ರೆ ಅವರನ್ನ ಅಂತ ಹೇಳಿ ದೂರ ಬೇರೆ ನಿಮ್ಮ ಮೇಲೆನೆ ಬರುತ್ತೆ. ಹಾಗಾದ್ರೆ ಡ್ಯಾಡಿ ಸೇಫ್ ಆಗಿರ್ತಾರೆ. ಹೌದು, ಹೌದಾ? ಡ್ಯಾಡೀಸ್ ಲವಿಂಗ್ ಡಾಟರ್, ಡ್ಯಾಡೀಸ್ ಗರ್ಲ್. ಮಮ್ಮಿ ಪಾಪ ಎಲ್ಲದಕ್ಕೂ ಎನ್ಕರೇಜ್ ಮಾಡಿ ಇದಾ ನೀವು ಕೊಡೋ ರಿವಾರ್ಡ್. I love them both. You love them both. ಸುಮ್ಮನೆ ಹೀಗೆ. Larry just want to know, ಗೊತ್ತೋಡಿ ಎಂಚೇರಿಗೆ ಆಲ್ಬಮ್ ಒಂದು ಆಲ್ಬಮ್ ವಿಷಯ ಪನ್ಪರ ಎಂಚಾಗ ಇದಕ್ಕೆ ಅಕ್ಕು ಲೆತ್ತೇರು ఒక ಓ ಆಲ್ಬಮ್ ಒಂದು ಆಲ್ಬಮ್ ವಿಷಯ ಪಂಡ ಒಂಚೂರು ಪ್ಲೀಸ್. ಯಾನು ಅಕ್ಲಿ ಕಾಲ್ ಮಂತ್ನಾಗ ಯಾನ್ ಕಾಲೇಜ್ ಇರುತ್ತೆ. ಏರ್ ಕಾಲ್ ಮಾಡ್ತೀನಿ. ರಾಜೇಶ್ ಭಂಡಾರಿ ಆರ್ ಕಾಲ್ ಮಂತ್ ಪನ್. ಸೊ ಯಾನ್ ಇಲ್ಲಡಿತ್ತೆ ಬತ್ತಿನ ಕೂಡಲೇ ತಂಗಿ పండలు నీకు కొంచెం గుడ్ న్యూస్ ఉన్నాను దాదా అన్కేనే మమ్మీ ఇత్తిజేరు మమ్మీ కాల్ బతిన కుల్లే డాన్స్ మంతేరు పండలు అన్కేనే ఇంట్లో ఖుషి అని దాదా దాదా అని ఐ వాజ్ నాట్ ఎక్స్పెక్టింగ్ దిస్. దెన్ ఐ కేమ్ టు నో దట్ ರೆಕಾರ್ಡಿಂಗ್ లేదేరు అన్సాన్ ఆల్బమ్ విషయం ఉంచి పన్లే ఎంచిన ఆల్బమ్ ఉందు ఆల్బమ్ కచ్చూరు శ్రీ నాగేశ్వర టెంపుల్. ఓకే, వెరీ గుడ్, వెరీ గుడ్ అండ్ వెరీ నైస్లీ సంగ్. ఇతన్ కేనేగా బారీ సూపర్ బిట్ వాస్. ఐ రియల్లీ లైక్డ్ ఇట్. I wish you all the best. Thank you. Thank you. Thank you so much. Thank you Larry. One last question. ಇಲ್ಲಡಿರೆಗೆ ದಾದಾನ್ಲ ಒಂಜಿ ಪೆಟ್ ನೇಮ್ ದಾದನ ಲೆಪ್ಪೆರೆ ಎಲ್ಲಿ ಎಪ್ಪನಾಗ ದಾದನ ಲೆತ್ತಿನ ಪುದರ್ ದಾದನ ಉಂಡೆ ದಾಲೇಜ್ ಲಹರಿ. ಓಕೆ ಮಮ್ಮಿ ದಾದನ ಪುದರ್ ಲೆತ್ತಿನ ನೆನಪುಂಡೆ ಎಲ್ಲಿ ಎಪ್ಪನಾಗ ಲಾರಿ ಅಂದ್ರೆ ಲೆತ್ತಂತೇರಿ ಶಾರ್ಟ್ ಫಾರ್ಮ್. ದಾದಿ ಲಾರಿ 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 ಇದ ಇಡ್ತು ಬರುವಂತ ಲಾರಿ ಮಲ್ಲ ಶಾರ್ಟ್ ಫಾರ್ಮ್ ಎಂಚೈನ್ ಹಾನು ಕೂಡ ಅಂತೇರು. ಅಚ್ಚಾ ಲಾರಿ. ಥ್ಯಾಂಕ್ಸ್.
ಥ್ಯಾಂಕ್ ಯು ಆಂಟಿ, ವೆರಿ ಗುಡ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ವೆರಿ ವೆಲ್ ಸಾಂಗ್. KN Properties ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಈ ದಿನದ ಈ ಸಂಚಿಕೆಯ 4 ಸಿಂಗರ್ಸ್ ತಮ್ಮ ಪ್ರದರ್ಶನವನ್ನು ನೀಡಿ ಆಗಿದೆ. ಇದರ ನೆಕ್ಸ್ಟ್ ಎಲಿಮಿನೇಷನ್, ಡೇಂಜರ್ ಝೋನ್, ವಾಟ್ಸ್ ನೆಕ್ಸ್ಟ್ ಅಂತ ಕಾಯ್ತಾ ಇದ್ರೆ ಇಟ್ಸ್ ಆಫ್ಟರ್ ಒನ್ ಶಾರ್ಟ್ ಬ್ರೇಕ್. ಸೊ ಫೈನಲಿ ಎಂಡ್ ಆಫ್ ದಿ ಎಪಿಸೋಡ್, ಸಂಚಿಕೆಯ ಕೊನೆಯ ಭಾಗ. ಸೊ ಇಂಪಾರ್ಟೆಂಟ್ ಸ್ಟೇಜಲ್ಲಿ ನಾವಿದ್ದೀವಿ. ವಿಚ್ 2 singers ಡೇಂಜರ್ ಝೋನ್ಗೆ ಏರ್ ಪೋಂದುಲ್ಲೆರ್